ಗಣರಾಜ್ಯೋತ್ಸವದ ಪರೇಡ್ಗೆ ಕೇರಳ ಸರ್ಕಾರ ಕಳುಹಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧಚಿತ್ರ ನಿರಾಕರಣೆ ಖಂಡಿಸಿ ಸಮಸ್ತ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲವ ಸಂಘಗಳು, ಸಂಘಟನೆಗಳು ಹಾಗೂ ಬಿಲ್ಲವ ಸಮಾಜದ ವತಿಯಿಂದ ಗುರಿ ತೋರಿದ ಗುರುವಿನ ಕಡೆಗೆ ಸ್ವಾಭಿಮಾನದ ಜಾಥಾ ಇಂದು ಬೆಳಗ್ಗೆ ಆರಂಭವಾಗಿದೆ. ಕಂಕನಾಡಿ ಗರೋಡಿ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿಗೆ ಕ್ಷೇತ್ರದ ಅರ್ಚಕರು ಪೂಜೆ ಸಲ್ಲಿಸುವ ಮೂಲಕ ಸ್ವಾಭಿಮಾನದ ನಡಿಗೆಗೆ ಚಾಲನೆಯನ್ನು ನೀಡಿದರು. ಕಂಕನಾಡಿ ಗರೋಡಿ ಕ್ಷೇತ್ರದ ಅಧ್ಯಕ್ಷ ಚಿತ್ತರಂಜನ್ ಉಪಸ್ಥಿತಿಯಲ್ಲಿ ವಾಹನ ಜಾಥಾಗೆ ಚಾಲನೆಯನ್ನ ನೀಡಲಾಯಿತು. ಜಾಥಾ ಆರಂಭದಲ್ಲಿ ಮಾತನಾಡಿದ ಹರೀಶ್ ಕುಮಾರ್, ಜನಾರ್ದನ ಪೂಜಾರಿ ಮಾರ್ಗದರ್ಶನದಲ್ಲಿ ನಡೆಯುವ ಈ ನಡಿಗೆ ಇದು ರಾಜಕೀಯ ಪ್ರೇರಿತವಾದ ಹೋರಾಟವಲ್ಲ, ಸ್ವಾಭಿಮಾನದ ನಡಿಗೆ. ಇಲ್ಲಿ ಪಕ್ಷ, ಧರ್ಮ, ಜಾತಿ ಭೇದ ಮರೆತು ಹಳದಿ ಶಾಲಿನ ಗೌರವದೊಂದಿಗೆ ನಡೀತಾ ಇದೆ ಎಂದರು. ಈ ಜಾಥಾದಲ್ಲಿ ಘೋಷಣೆಗಳಿರೋದಿಲ್ಲ, ಯಾರ ವಿರುದ್ಧವೂ ಧಿಕ್ಕಾರ ಕೂಗಲು ಅವಕಾಶವಿಲ್ಲ. ಭಾಗವಹಿಸುವ ವಾಹನಗಳು ನಾರಾಯಣ ಗುರುಗಳು ಶಾಂತಿಯ ಸಂಕೇತವಾಗಿ ನೀಡಿರುವ ಹಳದಿ ಪತಾಕೆಯನ್ನ ಹಾಗೂ ಭಾಗವಹಿಸುವ ನಾರಾಯಣ ಗುರುಗಳ ಅನುಯಾಯಿಗಳು ಹಳದಿ ಶಾಲು ಮಾತ್ರ ಧರಿಸಲು ಅವಕಾಶವಿರುತ್ತೆ. ಸಂಘಟಕರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾಡಿರುವಂತಹ ಕ್ರಾಂತಿ ಶಾಂತಿಯುತ ಸಂಘರ್ಷ ರಹಿತ ಕ್ರಾಂತಿಗಳು. ಆ ಪ್ರಕಾರ ಗಣರಾಜ್ಯೋತ್ಸವದಂದು ಕರಾವಳಿ ಜಿಲ್ಲೆಗಳಲ್ಲಿ ನಾರಾಯಣ ಗುರು ಸ್ವಾಭಿಮಾನ ಜಾಥಾ ನಡಿಗೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ನಾರಾಯಣ ಗುರುಗಳ ಟ್ಯಾಬ್ಲೋ ಹಾಗೂ ಭಜನಾ ತಂಡಗಳು ಆಯ್ದ ಸ್ಥಳಗಳಲ್ಲಿ ಸಂಚರಿಸಿ ಸಂಜೆ 6ಕ್ಕೆ ಗೋಕರ್ಣನಾಥ ಕ್ಷೇತ್ರವನ್ನು ತಲುಪುತ್ತೆ. ಬಿಲ್ಲವ ಸಮುದಾಯದ ವತಿಯಿಂದ ಹೊರಡುವ ಸ್ತಬ್ಧಚಿತ್ರ ಗರೋಡಿ ಕ್ಷೇತ್ರದಿಂದ ಹೊರಡಿತ್ತು. ಪಂಪ್ವೆಲ್ ಸರ್ಕಲ್, ಕರಾವಳಿ ಜಂಕ್ಷನ್, ಅಂಬೇಡ್ಕರ್ ವೃತ್ತ ಹಾಗೂ ಹಂಪನಕಟ್ಟ ಸಿಗ್ನಲ್ನಿಂದ ಕೆಎಸ್ ರಾವ್ ರೋಡು, ನವಭಾರತ್ ಸರ್ಕಲ್, ಟಿವಿಎಸ್ ಜಂಕ್ಷನ್, ಎಂಜಿ ರಸ್ತೆ, ಲಾಲ್ಬಾಗ್, ಲೇಡಿ ಹಿಲ್ ಸರ್ಕಲ್ ಆಗಿ ಕ್ಷೇತ್ರಕ್ಕೆ ತಲುಪುತ್ತೆ. ಬೈಂದೂರು, ಕಾರ್ಕಳ, ಉಡುಪಿ, ಮುಲ್ಕಿ, ಪುತ್ತೂರು, ಬಂಟ್ವಾಳದಿಂದ ಸಮಯ ಹೊಂದಾಣಿಕೆ ಮಾಡಿಕೊಂಡು ಒಟ್ಟು ಸೇರಿಕೊಂಡು ಕ್ಷೇತ್ರಕ್ಕೆ ತಲುಪುತ್ತೆ. ಮಾನವ ಕುಲ ಪಾವನ ಜಾತಿ, ಧರ್ಮ, ಮತ, ಪಂಥ, ಭಾಷೆಯನ್ನು ಬದಿಗಿಟ್ಟು ಒಂದು ಸಲ ಆಲೋಚಿಸಿ ಈ ವರ್ಷದ ಗಣರಾಜ್ಯೋತ್ಸವದ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಫೆರಾವೋ. ರಾಜೇಶ್, ಇವತ್ತು ನಾರಾಯಣ ಗುರುಗಳ ಸ್ತಬ್ಧಚಿತ್ರ ನಿರಾಕರಣೆ ಖಂಡಿಸಿ ಸಮಸ್ತ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲವ ಸಂಘಗಳು, ಸಂಘಟನೆಗಳು ಏನು ಗುರಿ ತೋರಿದ ಗುರುವಿನ ಕಡೆಗೆ ಸ್ವಾಭಿಮಾನದ ಜಾಥಾವನ್ನ ಪ್ರಾರಂಭ ಮಾಡಿದೆ. ಹೇಗಿದೆ ಮೊದಲ ಹಂತದ ಈ ಒಂದು ಜಾಥಾ? ಜನರ ಪ್ರತಿಕ್ರಿಯೆ ಹೇಗಿತ್ತು ರಾಜೇಶ್? ಹೌದು ರಕ್ಷಿತಾ, ಮೊನ್ನೆ ಕೇರಳದ ರಾಜ್ಯ ಸರ್ಕಾರ ಇವತ್ತು ನಡೆಯುವಂತಹ ದೆಹಲಿಯಲ್ಲಿ ನಡೆಯುವಂತಹ ಗಣರಾಜ್ಯೋತ್ಸವದ ಪರೇಡ್ಗೆ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಪ್ರಸ್ತಾವನೆಯನ್ನು ಕಳುಹಿಸಿತ್ತು. ಅದನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿತ್ತು. ಈ ಬಗ್ಗೆ ಭಾರತದಾದ್ಯಂತ ವಿರೋಧ ವ್ಯಕ್ತವಿತ್ತು. ಅದರಲ್ಲೂ ಕೇರಳ ಹಾಗೂ ಕರ್ನಾಟಕ ಅಂದ್ರೆ ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಜೊತೆಗೆ ರಾಜಕೀಯ ಕೆಸರಾಚಾಟಕ್ಕೂ ಕಾರಣವಾಗಿತ್ತು. ಇದೆಲ್ಲದರ ಮಧ್ಯೆ ಇವತ್ತು ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ನಿರಾಕರಣೆ ಮಾಡಿರುವ ಹಿನ್ನೆಲೆಯಲ್ಲಿ ಇವತ್ತು ಕಂಕನಾಡಿಯ ಗರೋಡಿ ಕ್ಷೇತ್ರದಿಂದ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಮೆರವಣಿಗೆ ಸ್ತಬ್ಧಚಿತ್ರ ಮೊದಲ ಹಂತದ ಹೊರಡಿದ್ದೆ ಬೆಳಿಗ್ಗೆ ಇವತ್ತು 8 ಗಂಟೆಗೆ. ಇದು ಕಾಂಗ್ರೆಸ್ ಪಕ್ಷದಿಂದ ಆಯೋಜನೆಗೊಂಡಿರುವಂತದ್ದು ಸ್ವಾಭಿಮಾನ ನಡಿಗೆ ಅನ್ನುವಂಥದ್ದು. ಇದು ಬೆಳಿಗ್ಗೆ 8 ಗಂಟೆಗೆ ಕಂಕನಾಡಿ ಗರೋಡಿ ಕ್ಷೇತ್ರದಿಂದ ಜಾಥಾ ಪ್ರಾರಂಭವಾಗ್ತದೆ. ಅದಕ್ಕಿಂತ ಮೊದಲು ಕಂಕನಾಡಿ ಗರೋಡಿ ಕ್ಷೇತ್ರದ ಅಲ್ಲಿನ ನಾರಾಯಣ ಗುರು ಮೂರ್ತಿಗೆ ಅಲ್ಲಿನ ಅರ್ಚಕರು ಪೂಜೆ ಸಲ್ಲಿಸಿ ನಂತರ ಅದೇ ಕ್ಷೇತ್ರದ ಅಧ್ಯಕ್ಷರಾದಂತಹ ಕೆ ಚಿತ್ತರಂಜನ್ ಅವರು ವಾಹನ ಜಾಥಾಕ್ಕೆ ಚಾಲನೆ ನೀಡಿದ್ರು ರಕ್ಷಿತಾ. ಇದೀಗ ಅದು ಪಂಪೆಲ್ ಮೂಲಕ ನಂತೂರು ಹೀಗೆ ಸಂಜೆ ಬಂದು ಉರುವ ಮೈದಾನದಲ್ಲಿ ತಲುಪಲಿದೆ ರಕ್ಷಿತಾ. ಇನ್ನು ಪಕ್ಷ, ಧರ್ಮ, ಜಾತಿ ಭೇದ ಮರೆತು ಕೇವಲ ಹಳದಿ ಶಾಲ್ನ ಗೌರವದೊಂದಿಗೆ ಈ ಜಾಥಾ ನಡೆಯುತ್ತೆ. ಜೊತೆಗೆ ಜಾಥಾದಲ್ಲಿ ಯಾವುದೇ ಘೋಷಣೆಗಳಿರೋದಿಲ್ಲ, ಜೊತೆಗೆ ಯಾರ ವಿರುದ್ಧ ಕೂಡ ಧಿಕ್ಕಾರ ಕೂಗೋದಿಲ್ಲ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ನಿಜಕ್ಕೂ ಈ ರೀತಿಯೇ ಜಾಥಾ ನಡೆಯುತ್ತಾ? ಯಾಕಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು, ಸಂಘಟನೆಗಳು, ಸಂಘಗಳು ಇದರಲ್ಲಿ ಸೇರಿಕೊಂಡಿದ್ದಾವೆ. ಹಾಗಾಗಿ
ಹೌದು ರಕ್ಷಿತಾ, ಇವತ್ತಿನ ಬೆಳಿಗ್ಗೆನ ಸ್ವಾಭಿಮಾನದ ಜಾಥಾ ಇದೆಯಲ್ಲ, ಅದು ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿರುವಂತದ್ದು. ಇದರಲ್ಲಿ ವಿಶೇಷ ಏನು ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ಜಾಥವಾಗಿದ್ದರೂ ಇದರಲ್ಲಿ ಯಾವುದೇ ಕಾಂಗ್ರೆಸ್ ಬಾವುಟ ಆಗಿರ್ಲಿ ಅಥವಾ ಕಾಂಗ್ರೆಸ್ನ ಯಾವುದೇ ಚಿಹ್ನೆಗಳಾಗಿರ್ಲಿಲ್ಲ, ಕೇವಲ ಹಳದಿ ಶಾಲು ಮಾತ್ರ ಇತ್ತು ಅನ್ನೋದು ವಿಶೇಷವಾಗಿತ್ತು ರಕ್ಷಿತಾ. ಅದೇ ರೀತಿ ಇವತ್ತು ಸಂಜೆ ಜನಾರ್ದನ ಪೂಜಾರಿ ಅವರ ಮುಂದಾಳತ್ವದಲ್ಲಿ ಮತ್ತೊಂದು ಸ್ವಾಭಿಮಾನದ ನಡಿಗೆ, ಎರಡು ಕೂಡ ಸ್ವಾಭಿಮಾನದ ನಡಿಗೆ ಬೆಳಿಗ್ಗೆ ನಡೆದಿರುವಂತ, ಈಗ ಆಲ್ರೆಡಿ ನಡೀತಾ ಇರುವಂತದ್ದು. ಮತ್ತೆ ಸಂಜೆ ಅದೇ ಕ್ಷೇತ್ರದಿಂದ, ಗರೋಡಿ ಕ್ಷೇತ್ರದಿಂದ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಹಾಗೂ ಬಿಲ್ಲವ ನೇತಾರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸ್ವಾಭಿಮಾನದ ನಡಿಗೆ, ಅದು ಕೂಡ ಸಂಜೆ ಗರೋಡಿ ಕ್ಷೇತ್ರದಿಂದಲೇ ಹೊರಡಲಿದೆ. ಅದು ಎರಡೂ ಬಂದು ಉರ್ವ ಸ್ಟೋರ್ ಮೈದಾನದ ಬಳಿ ತಲುಪಲಿದೆ ರಕ್ಷಿತಾ. ಆ ನಂತರ ಅಲ್ಲಿಂದ ಕುದ್ರೋಳಿ ಕ್ಷೇತ್ರದಲ್ಲಿ ಬಂದು ಸಮಾಪನ ಆಗಲಿದೆ ರಕ್ಷಿತಾ. ಬಿಲ್ಲವ ನೇತಾರ ಜನಾರ್ದನ ಪೂಜಾರಿ ಅವರು ಭಾಗಿಯಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಅವರದ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಅವ್ರು ಭಾಗಿ ಆಗ್ತೇನೆ ಅಂತ ಹೇಳಿದ್ದಾರೆ. ಬಟ್ ಕೊನೆ ಕ್ಷಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಭಾಗಿಯಾಗುವ ನಿರೀಕ್ಷೆ ಅಂತೂ ಇದೆ. ಸಾಧ್ಯತೆಗಳು ತುಂಬಾ ಇದೆ ರಕ್ಷಿತಾ. ಇನ್ನು ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರು ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಕೂಡ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಏನಾಗಿದೆ ಈ ಬಗ್ಗೆ, ಏನಾದ್ರೂ ಅಪ್ಡೇಟ್ ಆಗಿದೆಯಾ? ಹೌದು ರಕ್ಷಿತಾ, ಈ ಸ್ವಾಭಿಮಾನದ ನಡಿಗೆಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಭಾಗವಹಿಸಲು ನಿರ್ಧರಿಸಿದ್ರು. ಈ ಬಗ್ಗೆ ಮಾಧ್ಯಮಗಳಿಗೆ ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಕೆಯಾಗಿತ್ತು. ಸಂಜೆ ವೇಳೆಗೆ ಎಲ್ಲ ಮಾಧ್ಯಮಗಳಿಗೆ ಪತ್ರಿಕಾ ಪ್ರಕಟಣೆ ಕೂಡ ಬಂದಿತ್ತು. ಆದರೆ ತಡರಾತ್ರಿ ವೇಳೆಗೆ ಈ ಪ್ರವಾಸ ರದ್ದಾಗಿದೆ ರಕ್ಷಿತಾ. ಆದರೆ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ಬಟ್ ತಡರಾತ್ರಿಗೆ ಈ ಪ್ರವಾಸ ರದ್ದಾಗಿದೆ. ಓಕೆ, ಧನ್ಯವಾದಗಳು ರಾಜೇಶ್ ತಮ್ಮೆಲ್ಲ ಮಾಹಿತಿಗೆ. ಗಣರಾಜ್ಯೋತ್ಸವದ ಪರೇಡ್ಗೆ ಇನ್ನು ಕೇರಳ ಸರ್ಕಾರ ಕಳುಹಿಸಿದ್ದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧಚಿತ್ರ ನಿರಾಕರಣೆ ಖಂಡಿಸಿ ಸಮಸ್ತ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲವ ಸಂಘಗಳು, ಸಂಘಟನೆಗಳು ಈ ಜಾಥಾವನ್ನು ಹಮ್ಮಿಕೊಂಡಿದ್ದಾವೆ. ಯಾವುದೇ ಒಂದು ಪಕ್ಷ ಅಥವಾ ಜಾತಿ ಧರ್ಮದ ಎಲ್ಲೆಯನ್ನು ಮೀರಿ ಈ ಒಂದು ಜಾಥಾ ಆರಂಭ ಆಗುತ್ತೆ. ಸಂಜೆ 6 ಗಂಟೆಗೆ ಈ ಒಂದು ಜಾಥಾ ಸಮಾಪನವಾಗುತ್ತೆ. ಇನ್ನು ಡಿಕೆಶಿ ಕೂಡ ಬರ್ತಾರಂತ ಹೇಳಲಾಗ್ತಿತ್ತು. ಆದರೆ ಇದೀಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಅವರು ಬರೋದಿಲ್ಲ. ಜೊತೆಗೆ ಜನಾರ್ದನ ಪೂಜಾರಿ ಅವರ ಆರೋಗ್ಯವನ್ನ ಗಣನೆಗೆ ತೆಗೆದುಕೊಂಡು ಈ ಒಂದು ಜಾಥಾದಲ್ಲಿ ಅವರು ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿರುವರು. ಅಜ್ಞಾನ